ಡಿಸೆಂಬರ್ 15ರಂದು ದೇಶದ ಎಲ್ಲ ಟೋಲ್ಗಳಲ್ಲಿ ಫಾಸ್ಟ್ಯಾಗ್ ಜಾರಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇರಳ ಕರ್ನಾಟಕ ಗಡಿ ಪ್ರದೇಶದಲ್ಲಿ ಸ್ಥಾಪನೆಯಾಗಿರುವ ಟೋಲ್ಗೇಟ್ನಲ್ಲಿ ಆಸುಪಾಸಿನ 5 ಕಿಲೋಮೀಟರ್ ಜನರಿಗೆ ಈ ಮೊದಲು ನೀಡಿದಂತೆ ವಿನಾಯಿತಿಯನ್ನ ಮುಂದುವರಿಸಬೇಕೆಂಬ ವಿನಂತಿ ಪತ್ರವನ್ನು ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮಂಜೇಶ್ವರ ಸರ್ವಪಕ್ಷ ನೇತಾರರು ಹಾಗೂ ಪ್ರೆಸ್ ಕ್ಲಬ್ನ ಪ್ರತಿನಿಧಿಗಳು ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿರುವ ಅವರ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭ ಪ್ರತಿಕ್ರಿಯಿಸಿದ ಸಂಸದರು ಇದೇ ತಿಂಗಳು 17ಕ್ಕೆ ಟೋಲ್ ಗುತ್ತಿಗೆದಾರರ ಸಭೆ ಕರೆಯುವುದಾಗಿಯೂ ಅಷ್ಟರ ತನಕ ಮೊದಲಿನ ರೀತಿಯಲ್ಲಿಯೇ ಶುಲ್ಕ ನೀಡದೆ ಪ್ರಯಾಣವನ್ನ ಮುಂದುವರಿಸುವಂತೆಯೂ ನೇತಾರರಿಗೆ ನಿರ್ದೇಶನವನ್ನ ನೀಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿಯೂ ಆಸುಪಾಸಿನ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಜನತೆಗೆ ಸಹಕರಿಸುವಂತೆಯೂ ನಿರ್ದೇಶಿಸಿದ್ದಾರೆ. ಸಂಸದರ ಭಾಗದಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲವಾಗಿದ್ದರೆ ನಾಳೆಯಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲು ಸರ್ವಪಕ್ಷ ತೀರ್ಮಾನಿಸಿದೆ. ಸಂಸದರನ್ನ ಭೇಟಿಯಾಗಲು ತೆರಳಿದ ನಿಯೋಗದಲ್ಲಿ ಹೋರಾಟ ಸಮಿತಿಯ ಮುಖಂಡರಾದ ಹರ್ಷದ್ ವರ್ಕಾಡಿ, ಸೈಫುಲ್ಲಾ ತಂಗಲ್, ಬಿಜೆಪಿ ನೇತಾರ ಹರಿಶ್ಚಂದ್ರ, ಮಂಜೇಶ್ವರ ನ್ಯಾಯವಾದಿ ನವೀನ್ ರಾಜ್, ತುಳಸಿದಾಸ್, ರಾಜೇಶ್ ತುಮಿನಾಡು ಮೊದಲಾದವರು ಉಪಸ್ಥಿತರಿದ್ದರು. NHI ಅಧಿಕಾರಿ ವರ್ಗದವರನ್ನು ಸಮ್ಮುಖದಲ್ಲಿ ನಮ್ಮನ್ನು ಕುಳ್ಳಿರಿಸಿ 5 ಕಿಲೋಮೀಟರ್ ಪರಿಧಿಯಲ್ಲಿ ಬರುವಂಥ ಎಲ್ಲರಿಗೂ ಯಾವ ರೀತಿ ಈ ಹಿಂದೆ ಸೌಕರ್ಯವನ್ನು ಕೊಟ್ಟಿತ್ತೋ, ಟೋಲ್ ಫ್ರೀ ಸೌಕರ್ಯವನ್ನು ಕೊಟ್ಟಿತ್ತೋ ಅದನ್ನು ಯಥಾಸ್ಥಿತಿ ಮುಂದುವರಿಸಲು NHI ಅವರಿಗೆ ಅವರು ನಿರ್ದೇಶನ ನೀಡಿದ್ದಾರೆ. NHI ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ.